ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ನಾಗರಾಜ್ ಶೆಟ್ಟರ ಬಗ್ಗೆ ಒಂದು ಆರೋಪ ಇದೆ. ಪಕ್ಷದ ಒಳಗೆ ನಾಗರಾಜ್ ಶೆಟ್ಟರಿಗೆ ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಪಾಸಿಟಿ ಇಲ್ಲ. ಅದು ತದ್ವಿರುದ್ಧವಾಗಿದೆ. ಇವತ್ತು ಕಾರ್ಯಕರ್ತರ ಮೇಲೆ ಪ್ರೀತಿ ವಿಶ್ವಾಸ ಇರುವಂಥ ನಾನು ಇವತ್ತು ಯಾವ ಕ್ಷೇತ್ರಕ್ಕೆ ಹೋದ್ರು ನಮ್ಮ ಮೇಲೆ ಪ್ರೀತಿ ಇದೆ, ವಿಶ್ವಾಸ ಇದೆ. ನಾಗರಾಜ್ ಶೆಟ್ಟರು ಒಬ್ಬ ಕಾರ್ಯಕರ್ತನ ಹತ್ರ ಒಂದು ಮಾತಾಡ್ತಾರೆ, ಮತ್ತೊಬ್ಬ ಕಾರ್ಯಕರ್ತನ ಹತ್ರ ಇನ್ನೊಂದು ಮಾತಾಡ್ತಾರೆ. ತಪ್ಪು. ಈ ಸಮಸ್ಯೆ ಇದೆ ನಾಗರಾಜ್ ಶೆಟ್ಟರದ್ದು. ಇಲ್ಲ, ತಪ್ಪು. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಕಾರ್ಯಕರ್ತರು ನಮ್ಮ ದೊಡ್ಡ ಆಸ್ತಿ. ಪಕ್ಷದಲ್ಲಿ ಸಂಘಟನೆಯಲ್ಲಿ ಕಾರ್ಯಕರ್ತರು ಎಲ್ಲಿವರೆಗೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. BJP ಸಂಘ ಪರಿವಾರದಲ್ಲಿ ಸಂಘಟನೆ ಇರುವಂಥ ಕಾರ್ಯಕರ್ತರು ಸರ್ವಸ್ವವನ್ನು ತ್ಯಾಗ ಮಾಡಿ ಬಂದವರು. ಅವ್ರಿಗೇನು ಅಪೇಕ್ಷೆ ಇರೋದಿಲ್ಲ. ಅವರಿಗೆ ಅಪೇಕ್ಷೆ ಅಂತ ಹೇಳಿದರೆ ಪ್ರೀತಿ ವಿಶ್ವಾಸದಿಂದ ಮಾತಾಡೋದು, ನೆಗಾಡಿ ಹೇಗಿದ್ಯಾ ಅಂತ ಕೇಳೋದು. ಇದು ಬಹಳ ಪ್ರಾಮುಖ್ಯವಾದಂಥ ವಿಚಾರ. ಸೊ ಅಂತ ನಿಸ್ವಾರ್ಥ ಕಾರ್ಯಕರ್ತರ ಜೊತೆಗೆ ನಾಗರಾಜ್ ಶೆಟ್ಟರು ಸರಿ ಇಲ್ಲ. ಇಲ್ಲ, ನಾನು ಯಾವಾಗಲೂ ಸರಿ ಇದ್ದೇನೆ. ಕಾರ್ಯಕರ್ತರ ಮೇಲೆ ನನಗೆ ಬಹಳ ಅಪಾರ ಪ್ರೀತಿ ಇದೆ. ಕಾರ್ಯಕರ್ತರು ನಮ್ಮನ್ನು ಕರೀತಾ ಇದ್ದಾರೆ. ಪಕ್ಷ ಸಂಘಟನೆಯಲ್ಲಿ ನಾಗರಾಜ್ ಶೆಟ್ಟರು ಕಾಣಿಸ್ತಾ ಇಲ್ಲ. ಕೇಂದ್ರ ಸಚಿವರು ಬಂದಾಗ ಏರ್ಪೋರ್ಟ್ ನಲ್ಲಿ ಕಾಣ ಸಿಗ್ತಾರೆ ವಿನಃ, ಹಿರಿಯ ನಾಯಕರ ಹಿಂದೆ ಮುಂದೆ ತಿರುಗಾಡ್ತಾರೆ ವಿನಃ ನಾಗರಾಜ್ ಶೆಟ್ಟರು ಪಕ್ಷ ಸಂಘಟನೆಯಲ್ಲಿ ಕಾಣೋದಿಲ್ಲ. ಅದು ಸೊಫಿಸ್ಟಿಕೇಟೆಡ್ ರಾಜಕಾರಣಿ ಆಗೋದಕ್ಕೆ ಹೊರಟಿದ್ದೀರಾ? ನಾನು ಒಂದು ಮಾತಿಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ನಮ್ಮಷ್ಟಕ್ಕೆ ನಮ್ಮ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಕ್ಷದ ಸಂಘಟನೆ ಬಗ್ಗೆ ಕೆಲಸ ಮಾಡ್ತೇವೆ. ಹೇಳಿದ ಮಾತನ್ನು ನಾವು ಒಪ್ಕೊಡ್ತೇವೆ. ತಾವೊಂದು ಮಾತು ಹೇಳಿದ್ರಿ, ಅದು ಬೇರೆ ಸಿಬ್ಬರೊಂದು ಮಾತು ಹೇಳಿದ್ರು. ನೀವು ಸಡನ್ ಮಿನಿಸ್ಟ್ರು ಬರುವಾಗ ಏರ್ಪೋರ್ಟಿಗೆ ಬರ್ತೀರ ಅಂತ. ನಮ್ಮನ್ನು ಕರೆದ್ರೆ ನಾವು ಬರೋದು, ಇತ್ತೀಚೆಗೆ ಕರೆಯೋದಿಲ್ಲ, ನಾವು ಹೋಗೋದಿಲ್ಲ. ಹಿಂದೆ ನಮಗೆ ಫೋನ್ ಬರ್ತಾಯಿತ್ತು, ನಾಳೆ ಇಂಥವ್ರು ಬರ್ತಾರೆ ತಾವು ಹೋಗಬೇಕು ಅಂತ. ಇತ್ತೀಚೆಗೆ ಬರೋದಿಲ್ಲ, ನಾವು ಹೋಗೋದಿಲ್ಲ. ಆದರೆ ನನಗೆ ಒಂದು ಸಣ್ಣದಿರುವಾಗ ಒಂದು ದೊಡ್ಡ ವಿಚಾರಧಾರ, ನಾನು ಒಂದು ದೊಡ್ಡ ಮನಸ್ಸಿತ್ತು. ಏನಂತ ಹೇಳಿದ್ರೆ, ನನ್ನ BJP ಮಂತ್ರಿಗಳು ಅಥವಾ BJP ನಾಯಕರು ಬರುವಾಗ, ಆಗ ಇನಿಷಿಯಲ್ ಸ್ಟೇಜಲ್ಲಿ ನಾವು ಹೋಗಿ ಕರ್ಕೊಂಡು ಬರ್ತಿದ್ದೇವೆ ನಮ್ಮ ಕಾರಲ್ಲಿ. ಈಗೆಲ್ಲ ಹೊಸ ಹೊಸ ಕಾರ್ಗಳು ಬಂದಿದೆ. ಈಗ ಇಲ್ಲಿವರೆಗೆ ಅಂತ ಹೇಳಿದ್ರೆ ಆ ಒಂದು ವಿಚಾರಧಾರೆಯಲ್ಲಿ ಭಾಳ ಸ್ಪಷ್ಟತೆ ಇದೆ. ಹಿಂದೆ ನಾನು ನೋಡ್ತಾ ಇದ್ದೆ, ಕಾಂಗ್ರೆಸ್ ಒಬ್ಬ ಸಣ್ಣ ಮಂತ್ರಿ ಬಂದರೂ ಕೂಡ ನೂರಾರು ಜನ ಏರ್ಪೋರ್ಟಿಗೆ ಹೋಗ್ತಾಯಿದ್ರು ರಿಸೀವ್ ಮಾಡಲಿಕ್ಕೆ. ನನ್ನ BJPಯ ಕ್ಯಾಬಿನೆಟ್ ಮಂತ್ರಿ ರಾಷ್ಟ್ರ ಮಟ್ಟದ ಜನ ಬಂದರೂ ಕೂಡ ಜನ ಅಷ್ಟು ಇರಲಿಲ್ಲ ಅಂತ ಒಂದು ಸಣ್ಣ ನೋವಿತ್ತು ನನಗೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಯಾರು ಬಂದರೂ ನಾಯಕರು, ಈಗಲ್ಲ ನಂದು ಈಗ ನೀವು ಮಂತ್ರಿ ಆದ್ದಕ್ಕೆ ಹೋಗೋದಂತಲ್ಲ, ಹಿಂದಿನಿಂದಲೂ ಕೂಡ ಯಾರೇ ನಮ್ಮ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಬಂದರೆ ಅವ್ರು ಬಂದು ವಾಪಸ್ ಹೋಗೋವರೆಗೆ ಅವರೊಟ್ಟಿಗೆ ನಾನು ಸೇವೆ ಮಾಡ್ತಾ ಇರ್ತೇನೆ. ಸೇವೆ ಅದು ನಂದು ಒಂದು ಕಾರ್ಯಕ್ರಮ. ಅಂದ್ರೆ ಬಹಳ ಜನ ಹೇಳೋದು ನಾಗರಾಜ್ ಶೆಟ್ಟರು ಹಿರಿಯ ನಾಯಕರ, ಪ್ರಭಾವಿ ನಾಯಕರ ಹಿಂದೆ ಮುಂದೆ ತಿರುಗಾಡೋದಕ್ಕಷ್ಟೇ ಸೀಮಿತವಾಗ್ತಾ ಇದ್ದಾರೆ. ಏನು ಅಪೇಕ್ಷೆ ಇಲ್ಲಲ್ಲ. ಅಪೇಕ್ಷೆ ಇದ್ರೆ ನಾನೀಗ ಈಶ್ವರಪ್ಪ ಬಂದ್ರೆ, ಸದಾನಂದ ಗೌಡರು ಬಂದ್ರೆ, ಅನಂತ್ ಕುಮಾರ್ ಅವರು ಬಂದ್ರೆ, ಈಗ ನಮಗೆ ಆಶ್ಚರ್ಯ ಆಗ್ಬೋದು. ಈಗ ಸದಾನಂದ ಗೌಡರು 3-4 ಸಲ ಬಂದ್ರು, ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತೇ ಇಲ್ಲ. ನಿಮಗೆ ಪಾರ್ಟಿಯಲ್ಲಿ ಹೇಳೋದಿಲ್ಲ? ಅಲ್ಲಲ್ಲ, ಹಿಂದೆ ಎಲ್ಲ ವ್ಯವಸ್ಥೆ ಇತ್ತು. ಈಗ ಅದು ಸೀಮಿತ ಆಗಿ ಕೆಲವರಿಗೆ ಮಾತ್ರ. ನೀವು ಬೇಡ ಅಂತ ಆಗಿದೆಯಾ ನಾಗರಾಜ್ ಶೆಟ್ಟರ್ ಪಾರ್ಟಿಯಲ್ಲಿ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೇನಲ್ಲ, ನನಗೆ ಒಂದು ಮಾತು ಇಲ್ಲಿ ಸ್ಪಷ್ಟ ಇದೆ. ನಾನು ಯಾರ ತೃಪ್ತಿಪಡಿಸೋಕ್ಕೋಸ್ಕರ ಪಾರ್ಟಿಯಲ್ಲಿಲ್ಲ. ಮಾನವನಿಗೆ ತೃಪ್ತಿ, ನನ್ನ ಭಾರತ ಮಾತೆಯ ಸೇವೆ ಮಾಡಬೇಕು, ಪಕ್ಷದಲ್ಲಿ ಸಂಘಟನಾತ್ಮಕವಾಗಿ ಇರಬೇಕು, ಪಕ್ಷವನ್ನು ಬೆಳೆಸಬೇಕು ಅಂತ ಆಸೆ ನನಗಿದೆ. ಮತ್ತು ನಾನು ತಮ್ಗೆ ಗೊತ್ತಿದೆ, ಮೋದಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಇಂಥ ನಾಯಕರ ಕೈ ಕೆಳಗೆ ಕೆಲಸ ಮಾಡಬೇಕು ಅಂತ ಕೂಡ ಆಸೆ ಇದೆ. ಅಂದ್ರೆ ನಾಗರಾಜ್ ಶೆಟ್ಟರನ್ನ ನೀವು ಈಗಾಗಲೇ ಹೇಳಿದ್ರಿ, ಪಾರ್ಟಿಯಲ್ಲಿ ಇನ್ಫಾರ್ಮ್ ಸಿಗೋದಿಲ್ಲ. ಅಲ್ಲ, ನಾನು ನೀವು ಹೇಳಿದ ಕೇಳಿದ್ದು. ನೀವು ಹೇಳಿದ್ರಿ ನೀವು ಸದಾನಂದ ಗೌಡ ಬಂದ್ರೆ ನೀವು ಹೋಗ್ತೀರಿ ಏರ್ಪೋರ್ಟ್ಗೆ ಅಂತ. ಅವ್ರಿಗೆ ಎನಿಸ್ಬಹುದು ನಾಗರಾಜ್ ಶೆಟ್ಟಿ ಯಾಕೆ ಬರಲಿಲ್ಲ ಅಂತ. ನಾನು ಕೇಳುವಂತದ್ದು. ಸೊ ಇಲ್ಲಿ ಸಮಸ್ಯೆ, ನಾಗರಾಜ್ ಶೆಟ್ಟರಿಗೆ ಸಮಸ್ಯೆ ಆದದ್ದೇ ಇದಕ್ಕೆ. ಕಾರ್ಯಕರ್ತರು ಜೊತೆಗಿಲ್ಲ. ನಾಗರಾಜ್ ಶೆಟ್ಟರು ಹೇಳಿದಾಗೆ ಕೇಳುವಂತ ಕಾರ್ಯಕರ್ತರ ಪಡೆ ಇಲ್ಲ. ಬಾಕಿ ನಾಯಕರಿಗೆ ಇದೆ. ಅದು ಬಾಕಿ ಅವ್ರದ್ದು ಹೇಳ್ತಾ ಇದ್ದಿಲ್ಲ. ನನಗೆ ಒಂದು ತೃಪ್ತಿ ಇದೆ. ನನಗೆ ಬೇಕಾದಷ್ಟು ಪಾಲೆಮಾರ್ ಅವರು ಹೇಳಿದಾಗೆ ಕೇಳುವಂತ ಕಾರ್ಯಕರ್ತರು, ಅವರ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ. ನಾಗರಾಜ್ ಶೆಟ್ಟರಿಗೆ ಇಲ್ಲ. ನನಗೆ ಸಹ ಇದ್ದಾರೆ, ಇಲ್ಲ ಅಂತಲ್ಲ. ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಕೃಷ್ಣ ಪಾಲೆಮಾರಲ್ಲಿ ಕೂಡ ಇದ್ದಾರೆ, ನಮ್ಮಲ್ಲಿ ಕೂಡ ಎಲ್ಲ ನಾಯಕರಲ್ಲಿ ಅವರವರ ಕಾರ್ಯಕರ್ತರಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಏನು ಕೊರತೆ ಇಲ್ಲ, ಗೊತ್ತಾಯ್ತಲ್ಲ ನಿಮಗೆ. ಅದರಲ್ಲಿ ಏನು ಎರಡು ಮಾತಿಲ್ಲ, ಇದ್ದಾರೆ. ಅದು ನನಗೆ ತೃಪ್ತಿ ಇದೆ. ನನಗೆ ಸಾಕಷ್ಟು ಇದ್ದಾರೆ, ಸಾಕು. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಚ್ಚೆ ದಿನ ಕನಸನ್ನ ಬಿತ್ತಿದ್ರಿ. ನಮಗಂತೂ ಅಚ್ಚೆ ದಿನ ಬರಲಿಲ್ಲ. ನಾಗರಾಜ್ ಶೆಟ್ಟರಿಗಾದ್ರೂ ಅಚ್ಚೆ ದಿನ ಬಂದಿದೆಯಾ? ಇಲ್ಲಿ ಒಂದು ಮಾತು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ದೇಶ ಬಹಳಷ್ಟು ಸಂಕಷ್ಟದಲ್ಲಿ, ದೇಶದ ರಾಜಕಾರಣದಲ್ಲಿ ಯಾರು ಉತ್ತಮರು ಇನ್ನು ರಾಜಕೀಯಕ್ಕೆ ಇದು ತೃಪ್ತಿ ಪಡುವಂಥ ವಿಚಾರ ಇಲ್ಲ, ಯಾರು ಇನ್ನು ರಾಜಕಾರಣ ಹೋಗುವಂಥ ವಿಚಾರ ಇಲ್ಲ, ಅಷ್ಟು ಕೊಳೆತು ಹೋಗಿದೆ ಎಂಬ ಮಾತು ಇಡೀ ದೇಶ ಜಗತ್ತಿಗೆ ದೇಶದ ಬಗ್ಗೆ ಮಾತು ಬರ್ತಾಯಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಹಿಂದಿನ 10 ವರ್ಷದ ಕಾಂಗ್ರೆಸ್ ಸರ್ಕಾರದ
UPA ಸರ್ಕಾರದ ಭ್ರಷ್ಟಾಚಾರ ಕೋಟಿ 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 ಲಕ್ಷ ಲಕ್ಷ ಅಂತೇಳಿ ಸೊನ್ನೆ ಎಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟೆಲ್ಲ ಭ್ರಷ್ಟಾಚಾರಗಳ ಮಧ್ಯದಲ್ಲಿ ಕೂಡ ಹೊಸ ಒಂದು ಚಿಗುರು ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಬಂತು, BJP ಆಡಳಿತ ಬಂತು. ಅದೇ ಒಂದು ದೊಡ್ಡ ಪ್ರಾಮುಖ್ಯ ಅಂತ ಹೇಳಿದ್ರೆ, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಇಡೀ ಜಗತ್ತನ್ನ ಎದೆ ತಟ್ಟಿ ನಿಂತ ಒಬ್ಬ ನಾಯಕರ ಅಂತ ಹೇಳಿದ್ರೆ ಸನ್ಮಾನ್ಯ ನಾನು ನಿಮ್ಮ ಮುಂದೆ ಉಲ್ಟಾ ಹೊಡೆದ ಒಂದು ನಿಮಿಷ ಹೇಳ್ತೇನೆ, ಒಂದು ನಿಮಿಷ ಸ್ವಾಮಿ, ನಾನು ಒಂದು ಹೇಳ್ತೇನೆ. ಸ್ವಾಮಿ, ನನಗೆ ನೋಡಿ, ನಾನು ಹೇಳ್ತೇನೆ, ನನಗೆ ಅನೇಕರಿಗೆ ಮದುವೆ ಆಗುವ ಒಂದು ಆಸೆ ಇರ್ತದೆ. ನನಗೆ ಒಂದು ಗಂಡು ಮಗು ಆಗಬೇಕು ಅಂತ. ಕೆಲವರಿಗೆ 5 ವರ್ಷ ಹೋಗುತ್ತೆ, ಕೆಲವರಿಗೆ 9 ತಿಂಗಳು ಹೋಗುತ್ತೆ. 100 ದಿನದಲ್ಲಿ ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರೆ ನೀವು ಸ್ವಾಮಿ, ನಾವಲ್ಲ. ನಾನೊಂದು ಹೇಳ್ತೇನೆ, ನಿಮ್ಮ ಪ್ರಣಾಳಿಕೆಯಲ್ಲಿ ಅಲ್ಲ, ನಮ್ದು ಪ್ರಣಾಳಿಕೆಯಲ್ಲಿ ಇತ್ತು. ಯಾಕಂತ ಹೇಳಿದ್ರೆ ನಮ್ಗೆ ಸರ್ಕಾರದ ಒಳಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಒಂದು ನಮ್ಮ ಇಚ್ಛೆ ಏನಂತ ಹೇಳಿದ್ರೆ, ಇನ್ನೂ ಕಪ್ಪು ಹಣ ಹೋಗುದು ನಿಲ್ಬೇಕು. ಇವತ್ತಿನ ನಂತರ ನಾವು ಬಂದ ಮೇಲೆ ಅಲ್ಲ, ಯೂಟರ್ನ್ ಅಲ್ಲ, ಕಪ್ಪು ಎರಡನೇದಾಗಿ 100 ದಿನದಲ್ಲಿ ಬರಬೇಕಾ ಕಪ್ಪು ಹಣ? ನೀವು ಹೇಳ್ತಾ ಇದ್ರಿ 100 ದಿನದಲ್ಲಿ ಇನ್ನೂ ಕಪ್ಪು ಹಣ ಆಗಬಾರದು. ಅಲ್ಲಲ್ಲ, ಯೂಟರ್ನ್ ಪ್ರಶ್ನೆ ಅಲ್ಲ. ಯೂಟರ್ನ್ ಅಂತ ಒಂದು ಕಾಮನ್ ವರ್ಡ್ ಆಗಿದೆ ಈಗ. ಯೂಟರ್ನ್ ಪ್ರಶ್ನೆ ಅಲ್ಲ. ತಾವು ಸ್ವಲ್ಪ ದಿನ ಕಾದು ನೋಡಿ. ಯಾಕಂತ ಹೇಳಿದ್ರೆ ಒಂದ್ ನಿಮಿಷ ತಾವು ನೋಡ್ತಾ ಇದ್ದೀರಿ ಅನೇಕ ವಿಚಾರಧಾರೆ. ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು, ಮೊನ್ನೆ ಮುಂಬೈಲಿ ಒಂದು ಘಟನೆ ನಡೀತು. ಅವನಿಗೆ ಯಾಕೆ ಎಸ್ಕಾಟ್ ಕೊಟ್ಟಿದ್ದೀರಿ, ಪೊಲೀಸ್ ಕೊಟ್ಟಿದ್ದೀರಿ? ಈ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಗೃಹ ಮಂತ್ರಿಗೆ ಇಡೀ ರಾಜ್ಯದಲ್ಲಿ ಯಾರಿಗೆ ಎಸ್ಕಾಟ್ ಕೊಟ್ಟಿದ್ದೀರಿ, ಯಾಕೆ ಕೊಟ್ಟಿದ್ದೀರಿ ಅಂತ ಬಂದು ತಿಂಗಳು ಆರಾಗಿಲ್ಲ. ಅದೆಲ್ಲ ಸಿಸ್ಟಮ್ ಎಲ್ಲ ಬೇಕಲ್ಲ. ಮತ್ತು ನಾನು ಬಂದೀಗ ನಾನು ಮಂತ್ರಿ ಆಗಿದೆ ಅಂತೇಳಿ ನಿಮ್ಮ ಮೇಲೆ ಕೋಪ ಇದ್ರೆ ಅವನಿಗೆ ಎಸ್ಕಾಟ್ ಕೊಡಬೇಡಿ ಹೇಳುವಷ್ಟು ಶಕ್ತಿ ನನಗಿಲ್ಲ. ಯಾಕಂದ್ರೆ ಬೇರೆ ಬೇರೆ ಕಾರಣ ಇರ್ಬೋದು. ಕಪ್ಪು ಹಣ ಬರ್ಲಿಕ್ಕೆ ಯೋಗ್ಯ ರಸ್ತೆಯಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ, ಆಕ್ಷನ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಬರ್ತದೆ. ದೇಶಭಕ್ತಿಯ ವಿಚಾರದಲ್ಲಿ ನಿಮ್ಮ ಪಾರ್ಟಿ ನಾವು ಬಹಳ ಸಭ್ಯರು. ದೇಶಭಕ್ತಿಯ ವಿಚಾರದಲ್ಲಿ ₹1 ರಾಜಿ ಮಾಡ್ಕೊಳ್ಳೋರು ಅಲ್ಲ ಅಂತ ಹೇಳ್ತೀರಿ. 370ನೇ ವಿಧಿ ರದ್ದತಿಯ ಬಗ್ಗೆ ಮಾತಾಡಿದವರು ನೀವು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಮೈತ್ರಿ ಸರ್ಕಾರ ನಡೆಸ್ತಾ ಇದ್ದೀರಿ. ಜನಗಳಿಗೆ ಏನು ಉತ್ತರ ಕೊಡ್ತೀರಿ ನಾಗರಾಜ್ ಶೆಟ್ರೆ? ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಜನ ಕೇಳ್ತಾರೆ ನಿಮ್ಮಲ್ಲಿ ಪ್ರಶ್ನೆ. ಇಲ್ಲಿ ರಾಜಕೀಯದಲ್ಲಿ 2 ವಿಚಾರ ಇದೆ. ಒಂದು, ನಮ್ಮಲ್ಲಿ ಘೋರವಾದಂತಹ ಶಕ್ತಿ ಇದೆ. ನಮ್ಮ ವಿಶೇಷವಾದ ಶಕ್ತಿಯನ್ನು ಉಪಯೋಗಿಸಿ ಸದೆ ಪಡೆಯುವಂಥ ಕೆಲಸ. ಅದು ಎಸ್ಪೆಷಲಿ ತಮ್ಗೆ ಗೊತ್ತಿರ್ಬೋದು, ನಮ್ಮ ಮಿಲಿಟ್ರಿ ಸರ್ವೀಸಸ್. ರಾಜಕೀಯ ದೃಷ್ಟಿಯಿಂದ ನೋಡುವಾಗ ನಾವು ಅದೇ ರೀತಿ ಫೈರ್ ಮಾಡಿ ಒಬ್ಬರನ್ನು ನಾಶ ಮಾಡಿ ಅಂತ ಹೇಳುವಂಥ ವ್ಯವಸ್ಥೆ ಇಲ್ಲ. ಅವರನ್ನು ನಮ್ಮ ತಕ್ಕಿಯೊಳಗೆ ತರುವಂಥ ವ್ಯವಸ್ಥೆ. ಒಂದು ನಿಮಿಷ ಕೇಳಿ, 370 ಇರ್ಬೋದು ನಮ್ದು ರಾಮ ಮಂದಿರ. ಈಗ ನಾನು ಮೊದಲು ಹೇಳ್ತೇನೆ, ರಾಮ ಮಂದಿರ ಮಾಡೋದಿಲ್ಲ ಅಂತ ನೀವು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಹಿಂದುತ್ವದ ಪ್ರಯೋಗಶಾಲೆ ಈ ಪ್ರಶ್ನೆಯನ್ನು ಇಟ್ಟುಕೊಂಡು ಜನರ ಮುಂದೆ ಹೋಗ್ತೀರಾ? ರಾಮ ಮಂದಿರ ಮಾಡೋದಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಸ್ವಾಮಿ, ನನಗೆ ಒಂದು ಕೇಳಿ, ನಮ್ಮ ಸಂವಿಧಾನದಲ್ಲಿ ಅನೇಕ ವಿಚಾರದ ಇದೆ, ಅದನ್ನು ಸ್ವಲ್ಪ ಜನರು ಅರ್ಥ ಮಾಡಿಕೊಳ್ಬೇಕು. ಯಾಕೆ ನಮಗೆ ಮೆಜಾರಿಟಿ ಇನ್ ಲೋಕಸಭೆಯಲ್ಲಿದೆ, ರಾಜ್ಯಸಭೆಯಲ್ಲಿ ನಮಗೆ ಮೆಜಾರಿಟಿ ಇಲ್ಲ. ರಾಜ್ಯಸಭೆ ಲೋಕಸಭೆಯಲ್ಲಿ ಮೆಜಾರಿಟಿ ಬಂದ ಮೇಲೆ ತಾವು ಹೇಳಿದ ಕಾನೂನುಗಳನ್ನು ತರಲಿಕ್ಕೆ ನಮಗೆ ಸುಲಭ ಆಗುತ್ತೆ. 5 ವರ್ಷ ಬರ್ತದೆ. ನಾನು ಹೇಳ್ತೀನಿ, ರಾಜ್ಯಸಭೆಯಲ್ಲಿ ನಮಗೆ ಮೆಜಾರಿಟಿ ಬರ್ತದೆ, ಸ್ವಲ್ಪ 2-3 ವರ್ಷ ಆದ್ಮೇಲೆ ಮೆಜಾರಿಟಿ ಬರ್ತದೆ, ಅದು ಪ್ರಶ್ನೆ ಅಲ್ಲ. ಆದರೆ ಒಂದು ಸ್ಪಷ್ಟ ಇದೆ, ನಮಗೆ ಜನರನ್ನ ಕನ್ವಿನ್ಸ್ ಮಾಡಿ ನಮ್ಮ ಕೆಲಸಗಳು ಆಗಬೇಕು ಹೊರತು, ಈಗ ನಮಗೆ ರಾಜ್ಯಸಭೆಯಲ್ಲಿ ಕೂಡ ಎಲ್ಲ ವಿರೋಧ ಪಕ್ಷದವರನ್ನ ಕನ್ವಿನ್ಸ್ ಮಾಡಿ ಇದು ನಮ್ಮ ದೇಶಕ್ಕೋಸ್ಕರ, ದೇಶದ ಒಳಿತಿಗೋಸ್ಕರ ನೀವು ಅದಕ್ಕೆ ಕೈ ಎತ್ತಬೇಕು ಅಂತ ಹೇಳಿದೆ ಕನ್ವಿನ್ಸ್ ಮಾಡಿ ಅಂತ ಕಾನೂನು ತರಲಿಕ್ಕೆ ನಾವು ಈಗ ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಾವೀಗಾಗಲೇ ಹೇಳಿದಾಗೆ ಗೋಹತ್ಯೆ ಮಸೂದೆ ಮತ್ತು ನಮ್ಮ ಶ್ರೀರಾಮ ಮಂದಿರ ಜನರನ್ನ ಭಾವನಾತ್ಮಕವಾಗಿ ಮಂಗ ಮಾಡಿರುವಂತ ಕೆಲಸಗಳು, ಮಂಗ ಮಾಡಿದಂತ ಹೇಳ್ತೀವಿ, ಅದನ್ನು ತಪ್ಪು ಭಾವನೆ ತಗೊಳ್ಬೇಡಿ. ನಮಗೆ ಮಂಗ ಮಾಡಿ ಏನೂ ಲಾಭ ಇಲ್ಲ. ಮತ್ತು ಮಂಗ ಮಾಡುವಂಥ ಜನರು ಕೂಡ ನಮ್ಮ ಭಾರತ ದೇಶದವರಲ್ಲ, ಎಲ್ಲ ಯೋಗ್ಯರಿದ್ದಾರೆ, ಬುದ್ಧಿವಂತರಿದ್ದಾರೆ. ಆದರೆ ಒಂದು ಮಾತಿಲ್ಲಿ ಹೇಳ್ತಾ ಇದ್ದೇನೆ, ಇವತ್ತಲ್ಲಾದರೂ ನಾಳೆ ಆದರೂ ಈ ಸರ್ಕಾರವೇ ಅಥವಾ ಮುಂದೆ ಬರುವಂಥ BJP ಸರ್ಕಾರವೇ ತಾವು ಹೇಳಿದಂಥ ಎಲ್ಲ ಕಾರ್ಯಕ್ರಮಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಜನರಿಗೆ ಕೊಟ್ಟ ಮಾತನ್ನು ನಡೆಸಲಿಕ್ಕೆ 100ಕ್ಕೆ 100 ತಯಾರಾಗಿದ್ದೇವೆ. ಅದು ಮಾಡಿಸಿಯೇ ಶುದ್ಧ. ನಾಗರಾಜ್ ಶೆಟ್ಟಿ, ಓಕೆ, ಈಗ ಕೇಂದ್ರ ಸರ್ಕಾರ ಕಳೆದ ಚುನಾವಣೆ ಸಂದರ್ಭದಲ್ಲಿ ಭರವಸೆಗಳನ್ನು ಬಿತ್ತುತ್ತಾ ಹೋದ್ರಿ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಭರವಸೆಯನ್ನು ಬಿತ್ತುತ್ತಾ ಹೋದ್ರಿ. ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆ ಅಂತ ಗ್ರಾಮದ ಕಡೆಗಳಿಗೆ ಮುಖ ಮಾಡಿದ್ದೀರಿ, ಪ್ರಚಾರ ಕಾರ್ಯಗಳನ್ನು ಮಾಡಿದ್ರಿ, ಜನ ಓಟ್ ಹಾಕಿ ಅಂತ ಕೇಳಿದ್ರಿ. ಕಪ್ಪು ಹಣ ಆಗಿರ್ಬೋದು, 370ನೇ ವಿಧಿ ರದ್ದತಿ ಆಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು,
ಬೀಫ್ ಬ್ಯಾನ್ ಆಗಿರ್ಬೋದು, ಇಂತ ನೀವು ಕೊಟ್ಟಂತ ಭರವಸೆಗಳು ಯಾವುದೂ ಈಡೇರಲಿಲ್ಲ. ಇದು ಒಂದೇ ಜನರನ್ನ ಹೇಗೆ ಪೇಸ್ ಮಾಡ್ತೀರಿ? ಜನರಿಂದ ಯಾವ ನಿರೀಕ್ಷೆ ಇಟ್ಟುಕೊಂಡಿದ್ದೀರಿ ಗ್ರಾಮ ಪಂಚಾಯತ್ ಚುನಾವಣೆ ಒಂದು ಮಾತು ಸಂದರ್ಭದಲ್ಲಿ? ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಗ್ರಾಮ ಪಂಚಾಯತಿನ ವಿಚಾರಧಾರೆಯೇ ಬೇರೆ. ಗ್ರಾಮ ಪಂಚಾಯತ್ ಗ್ರಾಮಗಳಿಗೆ ಸೀಮಿತ ಆದದ್ದು. ನೀವೀಗ ಮಾತಾಡಿದ ಮೋದಿಯ ಪ್ಯಾಂಪ್ಲೆಟ್ ಹಂಚ್ತಾ ಇದ್ದೀರಿ. ಇಲ್ಲ ಎಲ್ಲಿಯೂ ಮೋದಿ ಬಿಡಿ, ನಮ್ದು ಯಾರ್ದು ಕೂಡ ರಾಜಕೀಯದ ಒಂದೇ ಒಂದು ಪ್ಯಾಂಪ್ಲೆಟ್ ಎಲ್ಲಿ ಅದು ತೆಗೆಸ್ಕೊಟ್ರೆ ನಾನು ನೀವು ಹೇಳಿದಾಗೆ ಕೇಳ್ತೇವೆ. ನಾವು ಯಾವುದೇ ಪ್ಯಾಂಪ್ಲೆಟ್ ಹಂಚಲಿಲ್ಲ. ಯಾವುದೇ ನಮ್ಮ ನಾಯಕರದು ಫೋಟೋ ಹಾಕಬಾರ್ದು ಅಂತ ನಮ್ಗೆ ಆದೇಶ ಕೂಡ ಇದೆ. ಯಾವೊಂದು ನನ್ನ ಮನೆಗೆ ಬಂದವರು ಮೋದಿಗಾಗಿ ಓಟು ಕೊಡಿ ಅಂತ ಕೇಳಿದ್ದಾರೆ ನಿಮ್ಮ ಪಾರ್ಟಿಯವರು. ಅಲ್ಲಲ್ಲ, ಅದು ನಿಮ್ಮ ಮನೆಗೆ ಬಂದು ಬಾಯಲ್ಲಿ ಹೇಳ್ಬೋದು, ಅದು ಎಲ್ಲರೂ ಹೇಳ್ತಾರೆ, ಅದು ಪ್ರಶ್ನೆ ಬೇರೆ. ಆದರೆ ಒಂದು ಮಾತಿಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ವಾಸ್ತವಿಕವಾಗಿ ಗ್ರಾಮ ಪಂಚಾಯತ್ ಚುನಾವಣೆ ಇನ್ನು 3-4 ದಿವಸ ಇದೆ ನಿಮಗೆ ರಿಸಲ್ಟ್ ಬರಲಿಕ್ಕೆ. ಇಡೀ ರಾಜ್ಯದಲ್ಲಿ ನೀವು ನೋಡ್ಬೋದು ವ್ಯವಸ್ಥಿತವಾದಂಥ ನಮ್ಮದು ಯಾವ ರೀತಿ ರಿಸಲ್ಟ್ ಬರ್ತಂತ ತಾವು ನೋಡಿ. ಯಾಕಂತಂದರೆ ಇವತ್ತು ಜನ ಒಂದು 10 ಜನ ಮಾತಾಡ್ತಾರೆ ವಿರೋಧ, ಆದರೆ 90 ಜನ ಅದರ ಬಗ್ಗೆ ಅನುಭವ ಪಡೀತಾ ಇದ್ದಾರೆ. ಇವತ್ತು ಬೆಲೆ ಏರಿಕೆ ಇರ್ಬೋದು, ಪ್ರತಿಯೊಂದು ವಿಚಾರಧಾರೆಯಲ್ಲಿ ಕೂಡ, ಮತ್ತು ದೇಶದ ಹೆಸರು ಇಡೀ ಜಗತ್ತಲ್ಲಿ ಒಂದು ಅತ್ಯುತ್ತಮ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ ಸನ್ಮಾನ ಮೋದಿಯವರು. ಅದರಲ್ಲಿ ಅನೇಕ ಸಣ್ಣ ಪುಟ್ಟ ಇರ್ಬೋದು, ಚೀನಾದ ಗಡಿದು ಪ್ರಾಬ್ಲಮ್ ಇರ್ಬೋದು, ಮತ್ತೊಂದು ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಇರ್ಬೋದು. ಅದನ್ನು ಒಂದೊಂದನ್ನೇ ಸಾಲ್ವ್ ಮಾಡಲಿಕ್ಕೆ ಬೇಕಾದಂಥ ದಾರಿಗೆ ಹೋಗ್ತಾ ಇದ್ದಾರೆ. ಆದರೆ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಇದು ಅವರು ಮಾತಾಡಿದ್ದು ಸರಿಯಾಗಲಿಲ್ಲ, ಅವರಲ್ಲಿ ಭಾಷಣ ಕೊಟ್ಟದ್ದು ಸರಿಯಾಗಲಿಲ್ಲ, ಈ ರೀತಿ ನಾವು ತೆಗೊಳ್ತಾ ಈ ಇನ್ನೋಸೆಂಟ್ ರಾಜಕಾರಣಿಗಳಿಗೆ ಇದೊಂದು ದೊಡ್ಡ ಇದಾಗಿದೆ. ಯಾಕಂದ್ರೆ ಈಗ ಇವತ್ತಿನ ವಾಸ್ತವಿಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ತಾ ಇದೆ. ಕೊನೆಯದಾಗಿ ಗ್ರಾಮ ಪಂಚಾಯತ್ ಚುನಾವಣೆ ಮುಗಿದ ನಂತರ ನಾಗರಾಜ್ ಶೆಟ್ಟರಿಗೆ ಒಂದು ಸ್ಥಾನಮಾನ ಸಿಗುತ್ತಾ ಪಾರ್ಟಿಯಲ್ಲಿ? ನನಗೆ ಒಂದು ಮಾತು ಹೇಳ್ತೇನೆ, ಪುನಃ ನೀವು ಅದನ್ನೇ ರಿಪೀಟ್ ಆಗಿ ನಾನು ಒಂದು ಹೇಳ್ತಾ ಇದ್ದೇನೆ ಅಣ್ಣ. ನನಗೆ ಪಕ್ಷದ ಸಂಘಟನೆಯವರು ಕರೆದು ಯಾವ ಜವಾಬ್ದಾರಿ ಕೊಟ್ಟರು, ನಾನು ಕಾರ್ಯಕರ್ತನಾಗಿ ದುಡಿಯುವ, ಇವತ್ತಿಗೂ ದುಡಿತಾ ಇದ್ದೇನೆ. ಈಗ ಸಹ ದುಡಿದು ಬಂದವನಿಗೆ ಯಾವ ಜವಾಬ್ದಾರಿ ಕೊಟ್ಟರೆ ಚಾಚು ತಪ್ಪದೆ ನಾನು ಪಾಲಿಸ್ತೇನೆ. ಪಕ್ಷಕ್ಕಾಗಿ ದುಡಿದವರು ಕೂಲಿ ಕೇಳ್ತಾರೆ. ನಾಗರಾಜ್ ಶೆಟ್ಟರಿಗೆ ಏನಾದ್ರು ಒಂದು ಸ್ಥಾನಮಾನ ಬೇಕಲ್ವಾ? ಒಬ್ಬ ಕಾರ್ಮಿಕನ ದುಡಿಸಿಕೊಂಡ್ರೆ ಕೂಲಿ ಕೇಳ್ತಾರೆ. ನಾನು ಹೇಳಿದೆ, ನಂದು ಆ ಮಾತಿಲ್ಲ. ನಮ್ಗೆಲ್ಲ ಸಿಕ್ಕಿ ಆಗಿದೆ, ನಮ್ಗೆ ಸಾಕಷ್ಟು ಸ್ಥಾನಮಾನಗಳು ಸಿಕ್ಕಿ ಆಗಿದೆ. ಈಗ ಸಹ ನಾನು ಎಲ್ಲಿ ಹೋಗುವಾಗ ಹೇಳುದು ಒಂದೇ, ನಾನು ಮಾಜಿ ಮಂತ್ರಿ ಮಾತಾಡ್ತೇನೆ ಅಂತ. ಸೊ ನಮಗೆ ಐಡೆಂಟಿಫಿಕೇಶನ್ ಇದೆ. ಆದರೆ ನಮ್ಗೆ ಏನಾಗಿದೆ ಅಂತಂದರೆ, ನಾನು ಇವತ್ತು ಮತ್ತು ಇದು ಕೇಳಿದ ಗೊತ್ತು ಹೇಳ್ತಾ ಇದ್ದೇನೆ, ಪಕ್ಷ ಸಂಘಟನೆ ಯಾವ ಜವಾಬ್ದಾರಿ ಕೊಟ್ಟರು ಚಾಚು ತಪ್ಪದೆ ಮಾಡ್ತೀವಿ. ಮತ್ತೆ ಪಾರ್ಟಿ ಚೇಂಜ್ ಮಾಡುವ ಯೋಚನೆ ಇದೆಯಾ? ಇನ್ನು ಪಾರ್ಟಿ ಬಿಡಿ, ನಮ್ಮದು ಇನ್ನು ಎಲ್ಲಿವರೆಗಂತ ನಾನು ಹೇಳಿದಲ್ಲ, ಇನ್ನಿದ್ರೆ ಒಂದು 7-8 ವರ್ಷ ರಾಜಕೀಯದಲ್ಲಿ, 65 ನಂತರ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹಿಂದುತ್ವ ಸಂಘಟನೆಯಲ್ಲಿ ಕೆಲಸ ಮಾಡೋದು. ಅದ ನಂತರ ಜಾಸ್ತಿ ಯಾಕಂತಂದರೆ ಯುವಕರಿಗೆ ನಮ್ಮಿಂದ ಸ್ಮಾರ್ಟ್ ಇದ್ದಾರೆ. ನಾನು ಅನೇಕ ಬಾರಿ ತಪ್ಪು ನಾನು ಒಂದು ಮಾತು ಹೇಳ್ತಾ ಇದ್ದೇನೆ ಇಲ್ಲಿ. ಇವತ್ತು ನಾನು ಹೇಳ್ತಾ ಇದ್ದೇನೆ, ನನಗೆ ಮೊಬೈಲ್ ಆಪರೇಷನ್ ಗೊತ್ತಿಲ್ಲ, ಲ್ಯಾಪ್ಟಾಪ್ ಆಪರೇಷನ್ ಗೊತ್ತಿಲ್ಲ. ಇವತ್ತು ಯುವಕರು ಸ್ಮಾರ್ಟ್ ಇದ್ದಾರೆ. ನನ್ನ ಮಗ ನನಗಿಂತ ಹುಷಾರಿದ್ದಾನೆ. ಸೊ ಅವರಿಗೆಲ್ಲ ಅವಕಾಶ ಸಿಗಬೇಕು. ಯುವಕರಿಗೆ, ನನ್ನ ಮಗನಿಗೆ ನಂದು ಆ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ. ಅದಕ್ಕೆ ನಾನು ಈಗಲೇ ಹೇಳಿಬಿಟ್ಟಿದ್ದೇನೆ, ನನ್ನ ಮಕ್ಕಳು ರಾಜಕೀಯದಲ್ಲಿ ಬರುವುದಿಲ್ಲ. ಸೊ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ನಾಗರಾಜ್ ಶೆಟ್ಟರು ಸೈಡ್ ಲೈನ್ ಆಗ್ತಾ ಇದ್ದಾರೆ ಅಂತ ಸೈಡ್ಗೆ ನಿಂತಿದ್ದಾರೆ. ಎಸ್, ನಾಗರಾಜ್ ಶೆಟ್ಟರ್ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮಸ್ಕಾರ. ಇದು ಈ ಹೊತ್ತಿನ ವಿಶೇಷ ತಿರುಗುಬಾಣ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.